ಒಂದು ಸುಂದರವಾದ ಕುಟುಂಬ. ಗಂಡ ಹೆಂಡತಿ ಮತ್ತು ಇಬ್ಬರೂ ಮಕ್ಕಳು. ಅಣ್ಣ ತಂಗಿಯಂದ್ರೆ ಹೀಗಿರಬೇಕು ಹೇಳುತ್ತಿದ್ದರು ಅಲ್ಲಿನ ಊರಿನ ಜನ. ಆದರೆ ಒಂದು ದಿನ ಇದ್ದಾಕಿದ್ದಂತೆ ಗಂಡ ಕಣ್ಮರೆಯಾಗುತ್ತೆ. ಗಂಡನನ್ನು ಹುಡುಕಿ ವರ್ಷಗಳೇ ಕಳೆದವು. ಹೈ ಕ್ಲಾಸಿನಲ್ಲಿದ್ದವರು ಯಜಮಾನನ ಕೊರತೆಯಿಂದ ಬಡತನಕ್ಕೆ ಬೀಳುವಂತಾಯಿತು. ಈಗ ಈ ಕುಟುಂಬ ಜವಾಬ್ದಾರಿಯನ್ನು ನಿರ್ವಹಿಸಲು ಮಗನೇ ಹೇಗಲು ಕೊಡಬೇಕು. ಹಾಗೆ ಹೇಗೋ ಕಷ್ಟಪಟ್ಟು ಕೆಲಸ ಪಡೆದು ಅಷ್ಟಿಷ್ಟೋ ತಂದೆ ಮಾಡುತ್ತಿದ್ದ ಜವಳಿ ವ್ಯಾಪಾರ ಶುರುಮಾಡುತ್ತಾನೆ. ಆದರೆ ಭಾರತದಲ್ಲಿ ಜವಳಿ ಕೈಗಾರಿಕೆ ರಾಜ ಯಾರನ್ನೂ ಈ ಉದ್ಯಮದಲ್ಲಿ ಮೇಲಕ್ಕೆ ಬರಲು ಬಿಡುತ್ತಿಲ್ಲ. ಮೊದಲು ಸಣ್ಣ ಅಂಗಡಿ ಹಾಕಿದ ನಮ್ಮ ಹುಡುಗ ತನ್ನ ಅದ್ಭುತ ಶ್ರಮದಿಂದ ಎತ್ತರದ ಸ್ಥಾನಕ್ಕೆ ಬರುತ್ತಾನೆ. ಈ ವಿಷಯ ತಿಳಿದ ರಾಜ ಅವನನ್ನ ಭೇಟಿ ಮಾಡುತ್ತಾನೆ. ಆಗ ನಮ್ಮ ನಾಯಕನಿಗೆ ಕಾಡಿತು ದೊಡ್ಡ ಶಾಕ್. ಏನಾಗಿರಬಹುದೇ? ನೋಡೋಣ ಮುಂದಿನ ಭಾಗದ